ರಾಜ್ಯಾದ್ಯಂತ ಹಮ್ಮಿಕೊಂಡಿರುವ 12ನೇ ಸಂಸ್ಥಾಪನಾ ದಿನಾಚರಣೆ ದೇರಳಕಟ್ಟೆಯ ಜಂಕ್ಷನ್ನಲ್ಲಿ ನಡೆಯಿತು. ಎಸ್ಡಿಪಿ ದೇರಳಕಟ್ಟೆಯ ಬ್ರಾಂಚ್ ಅಧ್ಯಕ್ಷ ಶಬೀರ್ ಧ್ವಜಾರೋಹಣಗೈದರು. ಎಸ್ಡಿಪಿ ರಾಷ್ಟ್ರೀಯ ಸಮಿತಿಯ ಸದಸ್ಯ ರಿಯಾಜ್ ಪರಂಗಿಪೇಟೆ ಗಿಡವನ್ನು ನೆಡುವ ಮೂಲಕ ಸಂಸ್ಥಾಪನಾ ದಿನಾಚರಣೆಗೆ ಚಾಲನೆಯನ್ನ ನೀಡಿದರು. ನಂತರ ಮಾತನಾಡಿದ ಅವರು, ಮುಂದಿನ ವಿಧಾನಸಭೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದಲೇ ಎಸ್ಡಿಪಿ ಪಕ್ಷದ ಪ್ರಥಮ ಶಾಸಕರನ್ನ ಕಳುಹಿಸುವ ಎಲ್ಲಾ ಸಂದೇಶಗಳು ಸ್ಪಷ್ಟವಾಗಿದೆ ಎಂದು ಹೇಳಿದರು. ಎಸ್ಡಿಪಿ ಪಕ್ಷದ ಸಿದ್ಧಾಂತ ಈ ದೇಶದ ಬಕೆಟ್ ಮಾಧ್ಯಮಗಳು ಚಿತ್ರೀಕರಿಸುವ ಆ ಒಂದು ರೀತಿಯ ಯೋಚನೆಗಳೆಲ್ಲ ಎಸ್ಡಿಪಿ ಪಕ್ಷಕ್ಕೆ ಇರುವಂಥದ್ದು. ಹಕ್ಕು ವಂಚಿತ ಸಮುದಾಯದ, ಶೋಷಿತ ಸಮುದಾಯದ ಧ್ವನಿಯಾಗಿ ಜನಸಾಮಾನ್ಯರು ಈ ದೇಶದ ಮತ್ತು ರಾಜ್ಯದ ಅಧಿಕಾರದ ಗದ್ದುಗೆಯಲ್ಲಿ ಅವರ ಧ್ವನಿಗಳನ್ನು ಮೊಳಗಿಸಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಹುಟ್ಟಿಕೊಂಡಂತಹ ಪಕ್ಷ ಎಸ್ಡಿಪಿ ಪಕ್ಷವಾಗಿದೆ. ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಈ ಒಂದು ಪಕ್ಷವನ್ನು ಇಲ್ಲಿಯ ಜನತೆ ನೆಚ್ಚಿಕೊಳ್ತಾ ಇದ್ದಾರೆ. ಇವತ್ತು ಪಕ್ಷಕ್ಕೆ ಭರದಿಂದ ಖುದ್ದಾಗಿ ಸ್ವತಃ ಅವರೇ ಪಕ್ಷದ ಸದಸ್ಯತ್ವವನ್ನು ಕೇಳಿ ಪಡೆಯುವಂತಹ ಒಂದು ವಾತಾವರಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೆಳೀತಾ ಇದೆ. ಬಹುಶಃ ಈ ಒಂದು ಬೆಳವಣಿಗೆಯನ್ನು ನೋಡಿದಾಗ ನನಗನಿಸ್ತಾ ಇದೆ, ಬಹುಶಃ ಕರ್ನಾಟಕ ವಿಧಾನಸಭೆಯ ಒಳಗಡೆ ಪ್ರಪ್ರಥಮವಾದಂತಹ ಶಾಸಕರನ್ನು ಎಸ್ಡಿಪಿ ಪಕ್ಷ ದಕ್ಷಿಣ ಕನ್ನಡ ಜಿಲ್ಲೆಯಿಂದಲೇ ನೀಡ್ತದೆ ಅನ್ನುವಂತಹ ಒಂದು ಸ್ಪಷ್ಟ ಸಂದೇಶ ಈ ಒಂದು ಸಂದರ್ಭದಲ್ಲಿ ನಮಗೆ ಕಾಣ್ತಾ ಇದೆ. ಮಂಗಳೂರು ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷ ಅಬ್ಬಾಸ್ ಕಿನ್ಯಾ, ನಾಸಿರ್ ಒಮೇರ್, ಮುನ್ನೂರು ಗ್ರಾಮ ಪಂಚಾಯತ್ನ ಸದಸ್ಯ ಆರಿಫ್ ಮದನಿನಗರ, ಪಿಎಫ್ಐ ಉಳ್ಳಾಲ ಡಿವಿಷನ್ ಅಧ್ಯಕ್ಷ ಸಯೀದ್ ಕಿನ್ಯಾ, ನಾಸಿರ್ ಒಮೇರ ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ್ಟ, ವಿ4 ನ್ಯೂಸ್ ಉಳ್ಳಾಲ.